ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಗ್ಗಿ ಚಾನಲ್. ನಾನಿವತ್ತು ನಿಮಗೆ ನಮ್ಮ ತುಳುನಾಡಿನಲ್ಲಿ ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸ್ತಾರಂತ ತೋರಿಸ್ತೇನೆ. ಇದು ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯುವಂತಹ ಆಚರಣೆ. ನೋಡಿ, ಮೊದಲಿಗೆ ನಾವು ಗೋಪೂಜೆ ಮಾಡ್ತೇವೆ. ನೋಡಿ, ಗೋಪೂಜೆಗೆ ಗೋವಿನ ಹಟ್ಟಿ ಹತ್ರ ಹೋಗಿ ಈ ರೀತಿ ಗೋಗಳಿಗೆ ಆರತಿ ಮಾಡಿಕೊಳ್ಬೇಕು. ಆರತಿ ಮಾಡಿ ಅದಕ್ಕೆ ನೋಡಿ ಹಣೆಗೆ ಗಂಧ ಹಾಕ್ತೇವೆ. ನೋಡಿ, ಈ ರೀತಿ ಗಂಧ ಹಾಕ್ತೇವೆ ಅಂದರೆ ನಾವು ಗೋಗಳನ್ನು ಈ ರೀತಿ ಪೂಜಿಸ್ತೇವೆ ಅಂತ. ಗೋವು ಅಂದರೆ ತಾಯಿಗೆ ಸಮಾನ. ಹಾಗೆಯೇ ಗೋವನ್ನು ತಾಯಿಗೆ ಹೋಲಿಸ್ತಾರೆ. ಯಾಕಂದರೆ ನೋಡಿ, ಗೋವು ಹಾಲು ಕೊಡ್ತದೆ ಮತ್ತು ಗೊಬ್ಬರ ಕೊಡ್ತದೆ. ಅದಕ್ಕೆ ನೋಡಿ, ಗೋವಿಗೆ ಪೂಜೆ ಮಾಡಿ ಅದಕ್ಕೆ ಕಡುಬು ತಿನ್ನಿಸಿ ಆಮೇಲೆ ತುಳಸಿಗೆ ಈ ರೀತಿ ಆರತಿ ಮಾಡಬೇಕು, ಪೂಜೆ ಮಾಡಬೇಕು. ಪೂಜೆ ಮಾಡಿ ನಮ್ಮ ಮನೆಯಲ್ಲಿ ದೇವರು ಇದ್ದರೆ ಅದಕ್ಕೆ ಕೂಡ ಪೂಜೆ ಮಾಡಿ ಮನೆಯೊಳಗೆ ಈ ರೀತಿ ಹೋಗಬೇಕು. ಪೂಜೆ ಮಾಡಿಯೇ ಹೆಜ್ಜೆ ಇಡಬೇಕು. ಈ ರೀತಿ ನಮ್ಮ ದೇವರುಗಳಿಗೆ ಪೂಜೆ ಮಾಡಿ ಮತ್ತೆ ನೋಡಿ, ನಾವು ದೋಸೆಗೆ ಅಂತ ಹಿಟ್ಟು ರುಬ್ಬಿಟ್ಟಿರುವಂತಹ ಪಾತ್ರೆಗೆ ಈ ರೀತಿ ವೀಳ್ಯದೆಲೆ ಇಟ್ಟು ಅದಕ್ಕೊಂದು ದೀಪ ಹೊತ್ತಿಸಿ ಈ ರೀತಿ ಇಡಬೇಕು. ಆಮೇಲೆ ನೋಡಿ, ನಮ್ಮ ತುಳುನಾಡಿನಲ್ಲಿ ಬಲೀಂದ್ರನನ್ನು ಕರೆಯುವ ಪದ್ಧತಿ ಇದೆ. ಅದು ನಾವು ದೀಪಾವಳಿಯ ಸಮಯದಲ್ಲಿ ಮಾತ್ರ ಕರೆಯುವುದು. ಅದಕ್ಕೆ ನೋಡಿ, ಈ ರೀತಿ ಬಾಳೆಯ ದಿಂಡಿಗೆ ಈ ರೀತಿ ಒಂದು 5 ದೀಪ ಹೊತ್ತಿಸಿ ಆಮೇಲೆ ಅದಕ್ಕೆ 2 ಹೂವನ್ನು ಈ ರೀತಿ ಮಾಡಿ ಆಮೇಲೆ ನೋಡಿ, ವೀಳ್ಯದೆಲೆ, ಅಡಿಕೆ, ಬೆಳ್ತಿಗೆ ಅಕ್ಕಿ ಮತ್ತು ಅವಲಕ್ಕಿ ಮತ್ತು ಇದನ್ನು ತಗೊಂಡು ನೋಡಿ, ಈ ರೀತಿ ಬಲೀಂದ್ರವನ್ನು ಕರೆಯುವ ಪದ್ಧತಿ ಇದೆ. ಅದಕ್ಕೆ ಕೂಡ ಒಂದು ಕ್ರಮಗಳಿವೆ. ಅದು ಕ್ರಮ ಪ್ರಕಾರವೇ ಮಾಡಬೇಕು. ಇದು ಅಂದರೆ ಬಲೀಂದ್ರವನ್ನು ಕರೆಯುವುದು ಯಾರಂದರೆ ನಮಗೆ ಹೊಲ ಗದ್ದೆ ಎಲ್ಲ ಇದ್ದವರು, ಕೃಷಿ ಎಲ್ಲ ಮಾಡುವವರೆಲ್ಲ ಈ ಪದ್ಧತಿಯನ್ನು ಆಚರಿಸ್ತಾರೆ. ಚಕ್ರವರ್ತಿಯನ್ನು ಕರೆಯುವುದು ಅದು ವರ್ಷದಲ್ಲಿ ಒಂದು ಸಲ ಮಾತ್ರ. ಅದು ಕೂಡ ದೀಪಾವಳಿಯ ಸಮಯದಲ್ಲಿ ಮಾತ್ರ ಕರೆಯುವುದು. ಅದನ್ನು ಹೇಗೆ ಕರೆಯುವುದಂತ ತೋರಿಸ್ತೇನೆ ನಾನು. ನೋಡಿ, ಈ ರೀತಿ ದೀಪ ಹೊತ್ತಿಸಬೇಕು. ಮೊದಲು ದೀಪ ಹೊತ್ತಿಸಿ ಆಮೇಲೆ ಅದನ್ನು ನೋಡಿ ಈ ರೀತಿ ಸ್ಟ್ರೈಟ್ ಮಾಡಿ ಕಟ್ಟಬೇಕು. ನೋಡಿ, ಹಗ್ಗದಿಂದ ಅದನ್ನು ನಿಲ್ಲಿಸಬೇಕು ಕಟ್ಟಿ. ಇದನ್ನು ನಾವು ಗದ್ದೆಯಲ್ಲೇ ಮಾಡಬೇಕು, ಅಂಗಳದಲ್ಲೆಲ್ಲ ಮಾಡಲಿಕ್ಕಿಲ್ಲ. ಗದ್ದೆ ಇದ್ದವರು ಮಾತ್ರ ಮಾಡಲಿಕ್ಕೆ. ನೋಡಿ, ಗದ್ದೆಯಲ್ಲಿ ಮಾಡಿ ನೋಡಿ, ಅದರ ಕೆಳಗೆ ಈ ರೀತಿ ಬಾಳೆ ಎಲೆಯಲ್ಲಿ ಈ ರೀತಿ ಇಡಬೇಕು. ಆಮೇಲೆ ಬಲೀಂದ್ರನನ್ನು ಕರೆಯುವುದು ಹೇಗೆ ಅಂತ ಹೇಳ್ತೇನೆ. ಬೊರ್ಕಲ್ಡ್ ಪೂವನಗ ಕೊಟೂರ್ನ್ಯ ಕೊಡಿಯರ್ನಗ ಕಾರ್ಲ ಬಾಕ್ಯರೆ ಕಂಗನನಗ ಕೊಡ್ಜ ಕಲ್ಲು ಉಡಾರ್ಜನಗ ಕಂಡದ ಪುನಿಕ್ ಪಾಪನಗ ಕಾರ್ನೆಟ್ ಆಟನಗ ತುಂಬೆಟ್ ಕೂಟಗನಗ ಕರ್ಕ ಕಲ್ಲು ಪೂವನಗ ಕೊಡ್ಜ ಕಲ್ಲು ಉಡಾರ್ಜನಗ ಕಾರ್ಲ ಬಾಕ್ಯರೆ ಕಂಗನನಗ ಕಂಡದ ಪುನಿಕ್ ಪಾಪನಗ ನೆಕ್ಕಿದಟ್ ಆಟನಗ ತುಂಬೆಟ್ ಕೂಟನಗ ಆಟಿ ದಮಸೆ ಸೋನ ಸಂಕ್ರಾಂತಿ ಬೊಂತೆಲ್ದ ಮುದ್ದಿಂತ ಕೊಡಿ ಬರ್ಬ ಬಲ್ಯಂದ್ರ. ಈ ರೀತಿ ಬಲೀಂದ್ರನನ್ನು 3 ಸಲ ಕರಿಬೇಕು. ಆಮೇಲೆ ಪೂಜೆ ಎಲ್ಲ ಮಾಡಿ ನಾವು ಊಟ ಮಾಡೋದು. ನೋಡಿ, ಬಾಳೆ ಎಲೆ ಕಡುಬು ಮಾಡ್ತಾರೆ ಮತ್ತು ನಾವು ನಾನ್ ವೆಜ್ ಮಾಡ್ತೇವೆ, ಕೆಲವರು ವೆಜ್ ಕೂಡ ಮಾಡ್ತಾರೆ. ನೋಡಿ, ಬಾಳೆ ಎಲೆ ಕಡುಬು ಮತ್ತು ಮೀನು ಸಾರು
ಅದರ ಜೊತೆ ಮೀನು ಸಾರು ಕೂಡ ಮಾಡ್ತೇವೆ. ಅದರ ಜೊತೆ ಚಿಕನ್ ಸುಕ್ಕ ಇಷ್ಟನ್ನು ಮಾಡಿ ಮನೆಯವರೆಲ್ಲ ತಿಂತಾರೆ. ನೋಡಿ, ಆಮೇಲೆ ನೋಡಿ, ಇದೆಲ್ಲ ರಾತ್ರಿಯ ಹೊತ್ತಲ್ಲಿ ಮಾಡೋದು. ರಾತ್ರಿ ಊಟ ಎಲ್ಲ ಆದಮೇಲೆ ಮಲಗ್ತೇವೆ. ಆಮೇಲೆ ಮರುದಿವಸ ನೋಡಿ, ನಮ್ಮ ಮನೆಯ ದನ ಹಟ್ಟಿಯಿಂದ ಬಿಡಿಸ್ಕೊಂಡು ಹೋಗಿತ್ತು. ಅದು ಬೇರೆಯವರ ಗದ್ದೆಗೆ ಹೋಗಿ ಭತ್ತ ಎಲ್ಲ ತಿಂದು ಹಾಳು ಮಾಡುತ್ತಲ್ವ, ಅದಕ್ಕೆ ತರಲಿಕ್ಕೆ ಅಂತ ಹೋದದ್ದು. ನೋಡಿ, ಅಲ್ಲಿ ದನ ಅದು ನಮ್ಮದೇ, ಅದನ್ನು ತರಲಿಕ್ಕೆ ಅಂತ ಹೋಗ್ತಿದ್ದಾರೆ. ಅದಷ್ಟು ಸುಲಭಕ್ಕೆಲ್ಲ ಸಿಗೋದಿಲ್ಲ. ದನ ಕಟ್ಟಿರೋದಲ್ವ, ಅದನ್ನು ಹಗ್ಗ ಬಿಟ್ಟರೆ ಓಡೋಗ್ತದೆ. ನೋಡಿ, ಎಳಿತಿದ್ದಾರೆ ನಮ್ಮಮ್ಮ. ನೋಡಿ, ಇನ್ನು ಇದನ್ನು ತಗೊಂಡು ಮನೆಗೆ ಹೋಗೋದು ದನವನ್ನು. ನೋಡಿ, ಇದು ಎಲೆ ಉಂಟಲ್ವ, ಇದು ಮಕ್ಕಳಿಗೆ ಮದ್ದಿಗೆಲ್ಲ ತುಂಬ ಒಳ್ಳೆಯದು. ನೋಡಿ, ನೋಡಿ ಅದು ಬಳ್ಳಿ ಉಂಟಲ್ವ, ಅದನ್ನು ಸಣ್ಣ ತುಂಡು ಮಕ್ಕಳಿಗೆ ಮದ್ದಿಗೆ ಸ್ವಲ್ಪ ಗುದ್ದಿ ಕೊಡಬೇಕು ಶುಂಠಿಯ ರಸದೊಟ್ಟಿಗೆ. ಇದು ನಿಮಗೆ ಚಿನ್ನೆ ಅಂತ ಒಂದು ರೋಗ ಉಂಟಲ್ವ, ಅದಕ್ಕೆಲ್ಲ ತುಂಬ ಒಳ್ಳೆಯದು, ಬೇಗ ವಾಸಿ ಆಗ್ತದೆ ಅದು. ಆಮೇಲೆ ನೋಡಿ, ದೀಪಾವಳಿ ಮಾರನೇ ದಿವಸ ದೀಪ ಹೊತ್ತಿಸಿಟ್ಟಂತಹ ದೋಸೆಗೆ ನಾವು ಬ್ಯಾಟರ್ ರೆಡಿ ಮಾಡ್ತೇವಲ್ವ, ಅದನ್ನು ಮರುದಿವಸ ದೋಸೆ ಮಾಡಿ ತಿನ್ನೋದು. ದೀಪಾವಳಿ ಅಂದ್ರೇ ಅದೇ ಅಲ್ವಾ, ದೀಪ, ಪಟಾಕಿ, ಆಮೇಲೆ ತಿಂಡಿ ತಿನಿಸುಗಳು. ಕೆಲವರೆಲ್ಲ ಸ್ವೀಟ್ಸ್ ಎಲ್ಲ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿಯ ಪದ್ಧತಿ ಇದೆ. ನಮ್ಮೂರ ಕಡೆ ಎಲ್ಲ ನಾವಂದರೆ ಕೃಷಿ ಭೂಮಿ ಇರುವವರು, ಆದುದರಿಂದ ನಮ್ಮೂರ ಕಡೆ ಈ ರೀತಿ ಆಚರಿಸ್ತಾರೆ. ಇನ್ನು ಕೆಲವು ಕಡೆ ತುಳಸಿ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಕಡೆ ತುಳಸಿ ಹಬ್ಬನ ಅಷ್ಟೊಂದೇನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಿಲ್ಲ. ನಾವು ದೀಪಾವಳಿಯನ್ನೇ ಜಾಸ್ತಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು. ಮತ್ತು ಪಟಾಕಿ ಎಲ್ಲ ನಾವು ಜಾಸ್ತಿ ಅದೆಲ್ಲ ತರುವುದಿಲ್ಲ, ಯಾಕಂದರೆ ಅದೆಲ್ಲ ಆರೋಗ್ಯಕ್ಕೆ ಹಾನಿ ಕೂಡ. ಮತ್ತು ಕೈಯಲ್ಲೇನಾದರೂ ಸಿಡಿದರೆ ಮತ್ತು ಪ್ರಾಬ್ಲಮ್ ಆಗ್ತದಲ್ಲ, ಅದಕ್ಕೋಸ್ಕರ ನಾವು ಪಟಾಕಿ ಎಲ್ಲ ಜಾಸ್ತಿ ತರೋದಿಲ್ಲ. ಆಮೇಲೆ ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೋಡಿ, ಹಳ್ಳಿಯ ಸೊಬಗುಂಟಲ್ವ, ಎಷ್ಟು ಚಂದ ನೋಡಿ. ಇದೆಲ್ಲ ಸಿಟಿಗಳಲ್ಲೆಲ್ಲ ಸಿಗೋದಿಲ್ಲ ಈ ರೀತಿಯ ವಾತಾವರಣ. ಸಿಟಿಗಳಲ್ಲೆಲ್ಲ ಸಿಮೆಂಟ್ ಕಾಡಿನಿಂದ ತುಂಬಿ ಹೋಗಿದೆ. ಇಲ್ಲೆಲ್ಲ ನೋಡಿ ಹಚ್ಚ ಹಸಿರಾಗಿದೆ, ಯಾರದು ಕೂಡ ಕಿರಿಕಿರಿ ಇಲ್ಲ. ಪ್ರಾಣಿ ಪಕ್ಷಿಗಳೆಲ್ಲ ಚಿಲಿಪಿಲಿ ಎಲ್ಲ ಕೇಳ್ತಾ ಇರುತ್ತೆ. ಅದೇ ಪೇಟೆಗಳಲ್ಲೆಲ್ಲ ವೆಹಿಕಲ್ಸ್ನ ಹಾರ್ನ್, ಅದೇ ಸೌಂಡು, ಹೊಗೆ ಇದೇ ಆಗುತ್ತೆ. ನೋಡಿ, ಇಷ್ಟನ್ನು ಹೇಳಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು.